ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಕರಾವಳಿ ಕರ್ನಾಟಕವನ್ನು ಎಲ್ಲೋ ಒಂದು ಕಡೆಯಲ್ಲಿ ಡಂಪ್ ಯಾರ್ಡ್ ಮಾಡ್ತಾ ಇದ್ದಾರಾ ಅನ್ನುವಂಥ ಶಂಕೆ ಎಲ್ಲರಲ್ಲೂ ಕಾಡ್ತಾ ಇರುವಂಥದ್ದು. ಯಾಕಂದರೆ ಜಾಗತಿಕವಾಗಿ ಎಲ್ಲ ಕಡೆಗಳಲ್ಲಿ ಯಾವ ಕೈಗಾರಿಕೆಗಳನ್ನು ಅಪಾಯಕಾರಿ ಕೈಗಾರಿಕೆಗಳು ಅಂತ ಘೋಷಿಸಿದ್ದಾರೋ ಅದೆಲ್ಲವೂ ಕೂಡ ಕರಾವಳಿಯಲ್ಲಿ ಬಂದು ನೆಲೆಯನ್ನು ಕಂಡುಕೊಳ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿಯ ಜನರು ಶತಮಾನಗಳಿಂದ ನಡೆಸಿಕೊಂಡು ಬಂದಂಥ ಕೃಷಿ ಎಲ್ಲೋ ಒಂದು ಕಡೆಯಲ್ಲಿ ಅಳಿದು ಹೋಗ್ತಾ ಇದೆ, ಇಲ್ಲಿಯ ಮೂಲ ಕಸುಬುಗಳು ಅಳಿದು ಹೋಗ್ತಾ ಇದೆ ಮತ್ತು ವಿಶೇಷವಾಗಿ ಕೈಗಾರಿಕೆಗಳ ಒಂದು ವಿಷಜಾಲ ಅನ್ನುವಂಥದ್ದು ಕರಾವಳಿಯನ್ನು ಆವರಿಸ್ತಾ ಇರುವಂಥದ್ದು. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದರಲ್ಲಿ ರಾಜಕಾರಣಿಗಳ ಪಾತ್ರ ಏನು, ಜನಸಾಮಾನ್ಯರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಸೇರಿಕೊಂಡಿದ್ದಾರೆ. ಮಂಗಳೂರಿನ ಸ್ಟುಡಿಯೋದಿಂದ ನಮ್ಮೊಂದಿಗೆ ಮಧುಕರ್ ಅಮೀನ್ ಅವರು ಸೇರಿಕೊಂಡಿದ್ದಾರೆ. SEZ ಮತ್ತು ಕೃಷಿ ಭೂಮಿ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಪರಿಸರ ಪರ ಹೋರಾಟವನ್ನು ಮಾಡಿದವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮಲ್ಲಿ ಕೇಳಬೇಕು ಮೊದಲನೇ ಪ್ರಶ್ನೆ. ಮಂಗಳೂರಿನಲ್ಲಿ ಬರ್ತಾ ಇರತಕ್ಕಂಥ ದಿನಕ್ಕೊಂದು ಉದ್ಯಮಗಳ ಹೆಸರನ್ನ ಕೇಳ್ತಾ ಇದ್ದೇವೆ, ದಿನಕ್ಕೊಂದು ಕೈಗಾರಿಕೆಗಳ ಹೆಸರನ್ನ ಕೇಳ್ತಾ ಇದ್ದೇವೆ. ಜನಸಾಮಾನ್ಯರ ಎಲ್ಲೋ ಒಂದು ಕಡೆಯಲ್ಲಿ ಜನಸಾಮಾನ್ಯರು ಸಾಮಾಜಿಕ ಪ್ರಜ್ಞೆಯನ್ನ ಮರೆತ ಕಾರಣದಿಂದಾಗಿ ಇದೆಲ್ಲ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳಿದೆ. ಇದಕ್ಕೆ ತಾವೇನು ಹೇಳ್ತೀರಿ? ಇಲ್ಲಿ ಪ್ರಾಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪೋರ್ಟ್ ಬಂದರ್ ಏನಿದೆ, ಅದೇ ರೀತಿ ಒಂದು ವಿಮಾನ ನಿಲ್ದಾಣ ಇದೆ. ಈ ವಿಮಾನ ನಿಲ್ದಾಣ ಮತ್ತು ಬಂದರ್ ಇರುವ ಕಾರಣ ಇಲ್ಲಿ ಎಲ್ಲ ಒಂದು ಯಾವುದೇ ಜಿಲ್ಲೆಗಳಿಗೆ ಬೇಡವಾದ ಉದ್ಯಮಗಳು ಇಲ್ಲಿ ಒಂದೊಂದಾಗಿ ಬಂದು ಸೇರ್ಕೊಳ್ತಾ ಇದೆ. ಅದೇ ರೀತಿ ಇರುವಂತಹ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಏನು ತುಂಬಾ ನಮ್ಮ ಜಿಲ್ಲೆಯಲ್ಲಿ ಎರಡು ಉಭಯ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚು ಎಜುಕೇಶನಲ್ ವಿದ್ಯಾಸಂಸ್ಥೆಗಳಿರೋ ಕಾರಣ ಅಲ್ಲಿ ಪ್ರತಿ ವರ್ಷ ಹೊರಗೆ ಬರುವಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಒಂದು ಉದ್ಯೋಗವನ್ನ ಸೃಷ್ಟಿಸುವ ಒಂದು ನೆಪವನ್ನ ಕೊಟ್ಟು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಪರಿಸರ ಇಲಾಖೆಗೆ ಇದರ ಬಗ್ಗೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಇವರಿಗೆ ಉದ್ಯೋಗ ಸೃಷ್ಟಿ ಎಂಬ ಒಂದು ತಪ್ಪು ಕಲ್ಪನೆಯನ್ನ, ತಪ್ಪು ಪರಿಕಲ್ಪನೆಯನ್ನ ಹುಟ್ಟಿಸಿ ಈ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಒಂದು ಯೋಜನೆಗಳನ್ನ ನೆಪದಲ್ಲಿ ಇಲ್ಲಿ ಬೇಡವಾದ ಬೇರೆ ಬೇರೆ ಉದ್ಯಮಗಳು ಬರ್ತಾ ಇವೆ. ಮುಖ್ಯವಾಗಿ ಈ ಪಶ್ಚಿಮ ಘಟ್ಟ ಅಂತ ನಾವು ಏನು ಕರಿತೇವೆ, ಇಲ್ಲಿ ಪಶ್ಚಿಮ ಘಟ್ಟದ ಒಂದು ಪ್ರಾಮುಖ್ಯವಾದ ಒಂದು ಕ್ಷೇತ್ರ. ಇಲ್ಲಿ ತಲಪಾಡಿಯಲ್ಲಿ ಈ ಪಶ್ಚಿಮ ಘಟ್ಟ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇದ್ದು, ಅದೇ ರೀತಿ ಬೈಂದೂರು ಕಡೆ ಹೋಗುವಾಗ ಅದು 6 ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ. ಆದರೂ ಇಲ್ಲಿ ಇರುವಂತಹ ಈ ಒಂದು ಉದ್ಯಮಗಳಿಂದ ಒಂದು ಉತ್ಪಾದನೆ ಆಗುವಂತಹ ಟಾಕ್ಸಿಕ್ ಗ್ಯಾಸ್ ಏನಿದೆ, ಟಾಕ್ಸಿಕ್ ಗ್ಯಾಸ್ ಯಾವುದೇ ಕಾರಣಕ್ಕೂ ಈ ಪಶ್ಚಿಮ ಘಟ್ಟದಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಈ ಪಶ್ಚಿಮ ಘಟ್ಟ ಈ ಒಂದು ಟಾಕ್ಸಿಕ್ ಗ್ಯಾಸ್ ಅನ್ನು ತಡೆಯುವ ಕಾರಣ ಈ ಒಂದು ಗ್ಯಾಸ್ನಿಂದ ಆಗುವಂತ ಜನರ ಮೇಲಿನ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮವನ್ನ ಇಲ್ಲಿಯ ಈ ಉಭಯ ಜಿಲ್ಲೆಗಳ ಜನರೇ ಅನುಭವಿಸಬೇಕಾಗ್ತದೆ. ಆದ್ರಿಂದ ಇದೊಂದು ಈಗ ನೀವು ಎಲ್ಲರೂ ನಮ್ಮ ಜನರು ನೋಡಬಹುದು, ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಮೊದಲು ಸುಮಾರು ಒಂದು 25 ವರ್ಷಗಳ ಮೊದಲು ಕ್ಯಾನ್ಸರ್ ಇದ್ರೆ ಭಾರಿ ಒಂದು ಭಯಾನಕ ಒಂದು ಕಾಯಿಲೆ, ಆದ್ರೆ ಅದು ಭಾರಿ ಅಪರೂಪವಾಗಿ ಕಾಣಸಿಗ್ತಿತ್ತು. ಈಗ ನೋಡಿದಾಗ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ನಮ್ಮ ಜನರು ಇನ್ನಾದ್ರೂ ಸ್ವಲ್ಪ ಎಚ್ಚೆತ್ತು ಈ ಬಗ್ಗೆ ನಾವು ಹೋರಾಟವನ್ನ ಮಾಡಿದ್ರೆ ಮಾತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಭಯ ಜಿಲ್ಲೆಗಳನ್ನ ಉಳಿಸುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಏನು ಜನರ ಮೇಲೆ ನಾವು ಆ ಒಂದು ಹೆಚ್ಚಿನ ಕಾಳಜಿಯನ್ನ ಹೆಚ್ಚಿನ ಅಲ್ಲ ಅಮೀನ್ ರೈ, ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಪ್ರಶ್ನೆ ಹೇಳುವಂಥದ್ದು. ಈಗ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ಕೊಂಡು ಅಲ್ಲಿ ಏನು ಆ ಭಾಗದಲ್ಲಿ MRPL ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ನಡೆದಿರುವಂಥದ್ದು. ಅಲ್ಲಿ ನನಗೆ ತಿಳಿದ ಹಾಗೆ ಒಂದು ಪೆಟ್ರೋಲ್ ಅನ್ನುವಂಥದ್ದು ನಿಮ್ಮ ಎಲ್ಲರ ದಿನನಿತ್ಯದ ಬಳಕೆಯ ವಸ್ತು. ಅದನ್ನ ಬೇಡ, ಅದು ತಯಾರಾಗೋದೇ ಬೇಡ ಅಂತ ಹೇಳಿಬಿಟ್ರೆ ನಮಗೆ ಪೆಟ್ರೋಲ್ ಬರೋದು ಎಲ್ಲಿಂದ? ಅಲ್ಲ, ಪೆಟ್ರೋಲ್ ಬರುವುದು ಸ್ವಾಭಾವಿಕ ಅಗತ್ಯ. ಎಲ್ಲರೂ ಕೂಡ ಅದನ್ನ ವಿರೋಧಿಸಿದರೆ ಅದು ಆಗಬೇಕು ಎಲ್ಲಿ ಅನ್ನುವಂತ ಪ್ರಶ್ನೆ ಎದುರಾಗ್ತದೆ. ಅಲ್ಲಲ್ಲ, ಇಲ್ಲಿ ಇರುವಂತಹ ಒಂದು ಪೋರ್ಟ್ ಬಂದರ್ ಏನಿದೆ ಅಥವಾ ವಿಮಾನ ನಿಲ್ದಾಣ ಏನಿದೆ, ಇದನ್ನೊಂದು ನೆಪವಾಗಿ ಇಟ್ಟುಕೊಂಡು ಈ ಎಲ್ಲಾ ಒಂದು ಅತ್ಯಂತ BASF ಇರ್ಬೋದು, MCF ಇರ್ಬೋದು, SEZ ಇರ್ಬೋದು, ನಮ್ಮ ಉಡುಪಿ UPCL ಇರ್ಬೋದು, ಎಲ್ಲಾ ಸಂಬಂಧಪಟ್ಟ ಇದಕ್ಕೆ ಎಲ್ಲಾ ಕಾರ್ಖಾನೆಗಳನ್ನ ಇಲ್ಲಿಯೇ ಒಂದು ತಂದು ಹಾಕುವುದಕ್ಕೆ ನಾವು ಯಾವುದೇ ಒಂದು ಅಭಿವೃದ್ಧಿಯ ವಿರೋಧವಾಗಿ ಮಾತಾಡುವುದಲ್ಲ. ಆದ್ರೆ ಪ್ರತಿಯೊಂದು ಇದೇ ಒಂದು ಕಾರಣವನ್ನ ಕೊಟ್ಟು ಪ್ರತಿಯೊಂದು ಬೇಡವಾದ ಇಂಡಸ್ಟ್ರಿಯನ್ನ ಉದ್ಯಮಗಳನ್ನ ಇಲ್ಲೇ ತಂದು ಹಾಕುವುದಕ್ಕೆ ನಮ್ಮ ವಿರೋಧ ವಿನಃ. ಇದಕ್ಕೆ ಏನ್ ಹೇಳ್ತಿರ್ತಾವ? ಈಗ ನೀವು ಕೇಳಿದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ MRPL ಇಲ್ಲದಿದ್ರೆ ಪೆಟ್ರೋಲ್ ಎಲ್ಲಿ ಮಾಡೋದು ಅಂತ ಹೇಳಿ, ಈಗ ಅದು ಬಹಳ ತಪ್ಪಿನ ಮಾತಾಗ್ತದೆ. ಕಾರಣ ಇಷ್ಟೇ, ನಾವು ವಿರೋಧಿಗಳಲ್ಲ, ಅದನ್ನ ಆವತ್ತಿನ ಇವತ್ತು ಹೇಳ್ಕೊಂಡು ಬಂದವರು. ಇಲ್ಲಿ ಪ್ರಶ್ನೆ ಏನು, ನೀವು ಹಾಕುವಂತ ಕಾರ್ಖಾನೆ
ಅಡ್ವರ್ಸ್ ಇಫೆಕ್ಟ್ ಬಗ್ಗೆ ನೀವು ಏನು ಚಿಂತನೆ ಮಾಡಿದ್ದೀರಿ? MRPL ಬಂದ್ರೆ ಬಹಳ ದೊಡ್ಡ, ನಾವು ನೋಡಿದ್ದೇವೆ, ನಾವು ಸುಮಾರು ವರ್ಷ ಆಯಿತು. MRPL ಬಂದಾಗ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಸಿಗ್ತದೆ, ಎಲ್ರಿಗೂ ಸಿಕ್ಕಾಪಟ್ಟೆ ಪರಿಹಾರ ಸಿಗ್ತದೆ, ಮತ್ತೆ ನಮ್ಮ ದೇಶದ ಒಂದು ಚಿತ್ರಣ ಬದಲಾಗ್ತದೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಾಪಟ್ಟೆ ಉದ್ಧಾರ ಆಗ್ತದೆ ಅಂತೇಳಿ. ಏನಾಗಿದೆ ಈಗ? ಅಷ್ಟು ಲಕ್ಷಾಂತರ ಎಕರೆ ಪ್ರದೇಶ ಹಾಳಾಯ್ತು. ಸಿಕ್ಕಿದೆ, ಕೆಲಸ ಸಿಕ್ಕಿದೆ ಬಹಳಷ್ಟು ಜನರಿಗೆ. ಎಷ್ಟು ಜನ ಕೆಲಸ ಸಿಕ್ಕಿದೆ? ಜಾಗ ಕಳ್ಕೊಂಡವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನು ಪರಿಹಾರ ಕೊಡೋ ಯೋಗ್ಯತೆ ಕೆಲಸ ಎಷ್ಟು ಕೊಡ್ತಾರೆ ಇವರು? ಆ ಕೆಲಸ ಇಲ್ದಿರೂ ಸಿಗ್ತದೆ ನಮ್ಗೆ. ಈಗ ಇವರಿಗೆ ಪರಿಹಾರ ಕೊಟ್ಟಿದ್ದಾರೆ ಇವರು. ಇನ್ನು ಕೂಡ ಜಾಗದವರಿಗೆ ಮೇಲೆ ಕೆಳಗೆ ಮಾಡಿ ಅದು ನಿಮ್ದಲ್ಲ, ನಿಮ್ಮ ಅಪ್ಪಂದು, ನಿಮ್ಮ ಹಿರಿಯರದು, ಅದು ಕುಮ್ಕಿ ಅದಿದೆ ಅಂತೇಳಿ ಇನ್ನು ಕೂಡ ಪರಿಹಾರ ಕೊಡ್ಲಿಲ್ಲ. ಅಷ್ಟು ಯೋಗ್ಯತೆ ಅಲ್ಲ ಇವರಿಗೆ. ಇವರು ಏನು ಕೆಲಸ ಕೊಡ್ತಾರೆ? ಇಂಡಸ್ಟ್ರಿ ಬಂದಾಗ ಕೆಲಸ ಬಂದೇ ಬರ್ತದೆ. UPS ಬಂದಿದೆ, ಕೆಲಸ ಕೊಟ್ಟಿದ್ದಾರೆ. ಯಾವ್ದು ಕೆಲಸ ಕೊಟ್ಟಿದ್ದಾರೆ ನಿಮ್ಗೆ? ವಾಚ್ಮನ್ ಕೆಲಸ, ಗೇಟ್ ಹಾಕುವಂತ ಕೆಲಸ, ಅವ್ರು ಬಂದಾಗ ಅವರು ಚಾ ಕಾಫಿ ಕೊಡುವಂತ ಕೆಲಸ. ಅವ್ರು ಕೇಳ್ತಾರೆ, ಅದಕ್ಕೆ ನಮಗೆ ತಂತ್ರಜ್ಞರು ಬೇಕು, ಟೆಕ್ನಿಕಲ್ ಟೀಮ್ ಬೇಕಾಗತ್ತೆ, ಅದಕ್ಕೆ ಅದರ ಬಗ್ಗೆ ಕಲಿತವರೇ ಬೇಕು ನಮಗೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇವ್ರು ಏನ್ ಹೇಳಿದೀಗ, ನಿಮ್ಮಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದಾರೆ, ನಿಮ್ಮ ವಿದ್ಯಾವಂತರಿಗೆ ಕೆಲಸ ಕೊಡೋದು ಅಂತ ಹೇಳಿದಲ್ವಾ? ಆದ್ರೆ ನಮ್ಮಲ್ಲಿ ಅನ್ಎಜುಕೇಟೆಡ್ ಇದ್ದಾರೆ, ಇಲ್ಲಿ ನಮ್ಮಲ್ಲಿ ಅವಿದ್ಯಾವಂತರು ಇದ್ದಾರೆ. ನಮ್ಮ ಊರಿನಲ್ಲಿ ವಿದ್ಯಾವಂತರು ಇರುವಂತಹದ್ದು, ವಿದ್ಯಾವಂತರಿಗೆ ಇವರು ಒಂದ್ ಕಡೆ ತೋರಿಸಿದ್ದು ಏನೋ ನಾವು ಸ್ವರ್ಗ ತೋರಿಸ್ತೇವೆ ಅಂತೇಳಿ, ಅಲ್ಲಿ ಹೋದ್ಮೇಲೆ ನರಕ ತೋರಿಸಿದ್ದು. ಅಲ್ಲ, ವಿದ್ಯಾವಂತರ ಅಂದ್ರೆ ಇಲ್ಲಿ ನಮ್ಮಲ್ಲಿ ಸೃಷ್ಟಿ ಆಗ್ತಾ ಇರೋರು ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಥವಾ IT-BT ಗಳಿಗೆ ಹೋಗುವುದು ಸೃಷ್ಟಿ ಆಗ್ತಾ ಇದ್ದಾರೆ. ಅದು ಒಪ್ಪುವಂತ ಮಾತಲ್ಲ. ಬಹಳ ಪ್ರಮುಖವಾಗಿ ಯಾವುದೇ ಕೈಗಾರಿಕೆಗಳು, ಪೆಟ್ರೋ ಇಂಜಿನಿಯರ್, ಕೆಮಿಕಲ್ಸ್ ಗಳಿಗೆ ಸಂಬಂಧಪಟ್ಟವರು, ಕೆಮಿಕಲ್ ಇಂಜಿನಿಯರ್ ಬಹಳ ಕಡಿಮೆ ಇದ್ದಾರೆ ನೋಡಿ ಶ್ರೀಕಾಂತ್. ಅದ್ರಲ್ಲಿ ಪ್ರಶ್ನೆ ಬರ್ತದೆ, ನೀವು ಪೆಟ್ರೋಲ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಎಷ್ಟು ಜನರಿಗೆ ಕೆಲಸ ಕೊಡ್ತೀರಿ ನೀವು? 1,000 ಜನರಿಗೆ ಕೆಲಸ ಕೊಡ್ತೀರಾ? 2,000 ಜನರಿಗೆ ಕೆಲಸ ಕೊಡ್ತೀರಾ? 10,000 ಜನಕ್ಕೆ ಕೆಲಸ ಕೊಡ್ತೀರಾ? ಅದ್ರಲ್ಲಿ ಹಬ್ಬ ಅಂತ ಹೇಳಿ ಒಂದು 10-20 ಪೋಸ್ಟ್ ಅದು. ಮತ್ತೆ ಎಲ್ಲ ಆಟೋಮೆಟಿಕ್ ಪ್ರೊಸೆಸ್ ಅದು. ಮತ್ತೆಲ್ಲ ಬೇಕಾಗುದೆಲ್ಲ ಕೂಲಿ ಕೆಲಸವೇ. ಮತ್ತೆ ಒಂದು ಸ್ವಲ್ಪ ಆಫೀಸ್ ಬ್ಯಾರರ್ಸ್ ಸ್ವಲ್ಪ ಬಿಟ್ರೆ ಏನಂತ ದೊಡ್ಡ ಕೆಲಸ ಇಲ್ಲ. UPSL ಬಂದು ಎಷ್ಟು ಕೆಲಸ ಕೊಟ್ಟಿದ್ದೀರಿ? ಎಲ್ಲ ಕಲ್ಲಿದ್ದೆಲ್ಲ ಹೊತ್ಕೊಂಡು ಹೋಗುವಂತ ಕೆಲಸ ಕೊಟ್ಟಿದ್ದೀರಿ ನೀವು. ಕಳಪೆ ಕೆಲಸ, ಯಾರು ಮಾಡದಿದ್ದ ಕೆಲಸ ನೀವು ಕೊಟ್ಟಿದ್ದೀರಿ. ಎಂತ ಕೆಲಸ ಕೊಟ್ಟಿದ್ದೀರಿ? ಯಾವ್ದು ಇಂಡಸ್ಟ್ರಿಯಲ್ಲಿ? BSF ಏನೋ ಲಿಮಿಟೆಡ್ ಇದೆ, ಅಷ್ಟಕ್ಕೆ ಸೀಮಿತವಾಗಿದೆ ಅದು. ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿಗಳು ಏನು ಕೊಟ್ಟಿದ್ದೀರಿ? ಕೆಲಸ ನೀವು ಕೊಡ್ಬೇಕಾದ್ರೆ ಯಾವ ಟೈಪ್ನ ಉದ್ಯೋಗ, ಯಾವ ಟೈಪ್ನ ಈಗ ನೋಡಿ, ಬ್ಯಾಂಗ್ಳೂರಿನಲ್ಲಿ ಹೋದ ತಕ್ಷಣ ಬ್ಯಾಂಗ್ಳೂರಿನವರಿಗೆ ಕಲ್ತವರಿಗೆ ಬ್ಯಾಂಗ್ಳೂರು ಉದ್ಯೋಗ ಅಂತಲ್ಲ, ಉದ್ಯೋಗ ಅಂತ ಹೇಳಿ ಇದು ನಾವು ಒಂದು ಭಾರತ ದೇಶ. ಎಸ್ ನಾನು ಮಧುಕರ್ ಅಮೀನ್ ಅವ್ರಿಗೆ ಕೇಳಬೇಕು, ಅವರು ಅಲ್ಲಿಯ ಸ್ಥಳೀಯರು ಏನು, ಅಲ್ಲಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ಸಿಕ್ಕಿದೆಯಾ, ಸ್ಥಳೀಯರಿಗೆ ಪ್ರಾಶಸ್ತ್ಯ ಸಿಗ್ತಾ ಇದೆಯಾ ಆ ಭಾಗದ ಕಂಪನಿಗಳಲ್ಲಿ? ಈಗ ಮಂಗಳೂರಿನಲ್ಲಿ ಏನು ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಎಜುಕೇಶನ್, ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಇರುವಂತಹ ಹೊರಗೆ ಬರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳು 50% 60% ವಿದ್ಯಾರ್ಥಿಗಳು ಹೊರಗಿನವರು. ಇಲ್ಲಿ ಕ್ಯಾಪಿಟೇಷನ್ ಶುಲ್ಕ ಕೊಟ್ಟು ಇಲ್ಲಿ ಬಂದು ಎಜುಕೇಶನ್ ಮಾಡಿ ಅವರ ಸ್ಥಳಗಳಿಗೆ ಹೋಗಿ ಅಲ್ಲಿ ಅವರ ಕ್ಯಾರಿಯರ್ ಅನ್ನು ಮುಂದುವರಿಸಬೇಕಾದಂತವರು. ಆದ್ರಿಂದ ಇಲ್ಲಿಯ ಉದ್ಯೋಗ ಸೃಷ್ಟಿ ಅಂತ ಹೇಳಿ ಆ ನಂಬರ್ ಅನ್ನು ಕೊಟ್ಟು, ಆ ಒಂದು ವಿದ್ಯಾರ್ಥಿಗಳ ಜನಸಂಖ್ಯೆಯನ್ನ ಕೊಟ್ಟು ಇವರು ಕೇಂದ್ರ ಸರ್ಕಾರಕ್ಕೋ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಅಂತ ಹೇಳುವಂತದ್ದು ಅವಶ್ಯಕತೆ ಇರುವುದಿಲ್ಲ. ಮತ್ತು ಇಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ, ಸ್ಥಳೀಯ ಏನು ಇಂಡಸ್ಟ್ರಿಗಳು SEZ ಅಥವಾ MRPL ಇರುವುದು ಯಾವುದೇ ಒಂದು ಸಂಸ್ಥೆಗಳಲ್ಲಿ ನೀವು ಅಂಕಿಅಂಶಗಳನ್ನು ನೋಡಿದಾಗ ಹಲವಾರು ವರ್ಷಗಳಲ್ಲಿ ಕೊಟ್ಟಂತ ಉದ್ಯೋಗದ ಅಂಕಿಅಂಶಗಳು ನೋಡಿದ್ರೆ ಬಾರಿ ಜುಜುಬಿ ಸಂಖ್ಯೆಯಲ್ಲಿ ಮಾತ್ರ ಅಂತ ಕಾಣಬಹುದು. ನಾವು ಹಲವಾರು ಬಾರಿ ಹೇಳ್ಕೊಂಡು ಬಂದಿದ್ದೇವೆ. ಆದ್ರಿಂದ ಉದ್ಯೋಗ ಸೃಷ್ಟಿ ಮತ್ತೆ ಇದು ಅಭಿವೃದ್ಧಿ ಅಂತ ಹೇಳಿ ಅಮಾಯಕ ಜನರನ್ನ ಒಂದು ನಿರ್ಗತಿಕರನ್ನಾಗಿ ಮಾಡುವಂತದ್ದು ಒಂದು ಸ್ಕೀಮ್ ಅಂತ ಹೇಳ್ಬೋದು ಇದನ್ನು. MRPL ಸಾಮ್ರಾಜ್ಯ ಬೆಳೀತಾ ಇದೆ ಮಂಗಳೂರಿನಲ್ಲಿ. ಇನ್ನು ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ, ಇನ್ನು ಹೇಗೆ ಬೆಳೀತಾ ಇದೆ ಅದು? ಅಲ್ಲ, ಇನ್ನು ಅದೇ ಎರಡನೇ ಹಂತದಲ್ಲಿ ಈಗ ಅಲ್ಲಿ MRPL ಮೂರನೇ ಹಂತ ಏನು ಅಲ್ಲಿ ಎಕ್ಸ್ಪಾನ್ಷನ್ ನಡೀತಾ ಇದೆ. ಅಲ್ಲಿ ಆಗುವಂತ ಅಲ್ಲಿಯ ಪರಿಸರ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಇಂಡಸ್ಟ್ರಿ 1,000 ಎಕರೆ ಅಥವಾ 2,000 ಎಕರೆಯಲ್ಲಿ ಇಂಡಸ್ಟ್ರಿ ಬಂದ ಏರಿಯಾದಲ್ಲಿ ಅದಕ್ಕೆ ತಾಗಿರುವಂತಹ ಇತರ ವಾಸವಾಗಿರುವ ಜನರು ಕೂಡ ಅಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಓಡಿ ಹೋಗುವಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅದೇ ರೀತಿ UPCL ಪ್ರವೇಶದಲ್ಲಿ ಕೂಡ ಅಲ್ಲಿ UPCL ಯಾವ ಕ್ಷೇತ್ರದಲ್ಲಿ ಬಂದಿದೆ ಅದಕ್ಕೆ ತಾಗಿರುವಂತ ಅದಕ್ಕೆ ಜನರು ಅಲ್ಲಿಂದ ಜಾಗ ಖಾಲಿ ಮಾಡುವಂತಹ ಒಂದು ಪರಿಕಲ್ಪನೆಯನ್ನ ಸೃಷ್ಟಿಯಾಗಿದೆ. ಜನರು ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರಿಂದ ಅಲ್ಲಿ ಇವರು ಎಕ್ಸ್ಪಾನ್ಷನ್ಗೆ ಸ್ವಲ್ಪ ಎಕ್ಸ್ಪಾನ್ಷನ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಅಲ್ಲಿ ಜನರು ಹೆಚ್ಚು ಜನರು ಸ್ಥಳಗಳನ್ನು ಮತ್ತೆ ಕೊಡ್ಲಿಕ್ಕೆ ತಯಾರಾಗ್ತಾರೆ. ಇದು ಒಂದು ನಮ್ಮ ಈ ಒಂದು ಪರಿಸರದಲ್ಲಿ ಆಗುವಂತ ಒಂದು ದುರಂತ ಅಂತ ಹೇಳ್ಬಹುದು. ಎಸ್ ಓಕೆ. ಇಲ್ಲಿ ನಾನು ನಿಮ್ಮಲ್ಲಿ ಕೇಳಬೇಕು, ಬಹಳ ಪ್ರಮುಖವಾಗಿ ಅವರು ಹೇಳಿದ್ರು, ಎಲ್ಲೊಂದು ಕಡೆಯಲ್ಲಿ ಆ ಒಂದು ಇಂಡಸ್ಟ್ರಿಗಳು ಬರ್ತಾವೆ ಅನ್ನುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಲ್ಯಾಂಡ್ ರೇಟ್ ಹೈ ಆಗುತ್ತೆ ಮತ್ತು ಅದರಿಂದ ಬಹಳಷ್ಟು ನಾವು ನಕಾರಾತ್ಮಕವಾಗಿ ಎಷ್ಟು ಮಾತಾಡ್ತೇವೋ ಸಕಾರಾತ್ಮಕವಾಗಿ ಕೂಡ ಅಷ್ಟೇ ಪರಿಣಾಮಗಳಿವೆ.
ಈಗ ಲ್ಯಾಂಡ್ ರೇಟ್ ಹೈ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ಮಕ್ಕಳಿಗೋಸ್ಕರ ಅಲ್ಲಿ ನಾನು MRPLನವರು ಮೊನ್ನೆ ನೋಡಿದೆ ಕೆಲವಾರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು, ಮಕ್ಕಳಿಗೆ ಬೇಕಾಗುವಂಥ ಒಂದಷ್ಟು ಚಾರಿಟಿ ವರ್ಕ್ಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲವನ್ನು ಕೂಡ ನಾವು ಕಡೆಗಣಿಸೋಗಿದ್ದಕ್ಕೆ ಆಗತ್ತಾ? ಆಗೋದಿಲ್ಲ. ಈಗ ಪ್ರಶ್ನೆ ಅದಲ್ಲ. ಯಾವುದೇ ಇಂಡಸ್ಟ್ರಿ ಬರುವಾಗ ಅಡ್ವರ್ಸ್ ಇಫೆಕ್ಟ್ ನಾಟ್ ಮೋರ್ ದೆನ್ 15% ಅಂತ ಹೇಳುವಂಥ ಒಂದು ಕಾನೂನು. ಆ ಕಾನೂನು ಯಾಕೆ ಬಂದಿದೆ ಹೇಳಿ ಫಸ್ಟಿಗೆ? ಈಗ ನೀವು ಅದನ್ನು ಮಾತಾಡ್ಬೋದು, ಭಾಳ ಸುಲಭ. ನೀವಾಗಲಿ ನಾವಾಗಲಿ ಅದು ಇದಾಗಿದ್ದರೆ ಉದ್ಧಾರ ಆಗಿದೆ ಎಲ್ಲ ಮಾತಾಡ್ಬೋದು. ಒಂದು ವೇಳೆ ಅಮೀನ್ರು ಹೇಳಿದಾಗೆ ಆ ಫ್ಯಾಕ್ಟ್ರಿ ಪಕ್ಕದ ಸೈಟ್ ನಮ್ದಾದ್ರೆ ಆವಾಗ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗ್ತದೆ. ಈಗ MRPL ಬಂತು, ಎಲ್ಲೋ ನಮಗೆ ಒಂದು ಭಾಳ ಚಂದ ತೋರ್ತದೆ. ಯಾರೋ ದೊಡ್ಡ ದೊಡ್ಡ ಆಫೀಸರ್ಸ್ 50,000 1 ಲಕ್ಷ ಸಂಬಳ ತಗೊಳ್ಳೋರು, ಹೈಫೈ ಕಾರ್ನ ಹೋಗಿದ್ದೆಲ್ಲ ನಮ್ಗೆ ತೋರ್ದಿಲ್ಲ ಅಂತ ಏನಿಲ್ಲ. ಆದರೆ ಪರ್ಸೆಂಟೇಜ್ ಆಫ್ ಲಿವಿಂಗ್ ಸ್ಟೈಲ್ ಏನಿದೆ ಅಲ್ಲಿ ಹೇಳಿ ನಮಗೆ. ಎಷ್ಟು 1000 ಎಕರೆ ಪ್ರದೇಶದಲ್ಲಿ ಹಾಳಾಯಿತು, ಎಷ್ಟು ಜನ ದಿನನಿತ್ಯ ಕೂಗು ಯಾರು ಕೇಳೋರಿದ್ದಾರೆ ಅಲ್ಲಿ? ಅಲ್ಲ, ಮಂಗಳೂರು ಬೆಳೀತಾ ಇದೆ. ಈಗ ಚೆನ್ನೈ ಇರ್ಬೋದು, ಚೆನ್ನೈಯಲ್ಲಿ ಇಂಥ ಹಲವಾರು ಕಂಪನಿಗಳಿವೆ, ಹಲವಾರು ಫ್ಯಾಕ್ಟ್ರಿಗಳಿವೆ. ಚೆನ್ನೈ ಇರ್ಬೋದು, ಮಡ್ರಾಸಲ್ಲಿ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಬೆಳೀತಾ ಇದೆ. ಮಂಗಳೂರು ಯಾಕೆ ಬೆಳಿಬಾರ್ದು ಅಂತ ತಾವು ಹೇಳ್ತೀರಿ? ನಾನು ಅದನ್ನೇ ಹೇಳ್ತಾ ಇರೋದು. ಅಡ್ವರ್ಸ್ ಇಫೆಕ್ಟ್ ಬಗ್ಗೆ ನಾವು ಮಾತಾಡಲಿಲ್ಲ, ಅದರ ಬಗ್ಗೆ ನಾವು ಅಂಕಿ ಅಂಶವನ್ನು ನಾವು ತೆಗೀಲಿಲ್ಲ ಅಂತ ಹೇಳಿದ್ರೆ ನಾವು ಇದೇ ರೀತಿ ನಾನು ನಿಮ್ಮಲ್ಲಿ ಕೇಳಬೇಕು. ನಾವು ಕೃಷಿಯ ಬಗ್ಗೆ ಮಾತಾಡ್ತೇವೆ. ಕೃಷಿಯ ಬಗ್ಗೆ ಪ್ರಾಕ್ಟಿಕಲ್ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಕೃಷಿಯನ್ನ ನಂಬಿಕೊಂಡು ಇವತ್ತು ಎಷ್ಟು ಜನ ಇದ್ದಾರೆ? ಅಥವಾ ಈ ಪೀಳಿಗೆ ಕೃಷಿಯನ್ನ ಮಾಡತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಪ್ರತಿ ಸರಿ ಬರೋ ಪ್ರಶ್ನೆ ಅದೇ. ಕೃಷಿ ಭೂಮಿಯನ್ನ ಉಳಿಸಿಕೊಂಡು ನೀವು ಏನ್ ಮಾಡ್ತೀರಿ? ನಾನು ಅದಕ್ಕೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಅಮೀನ್ ಅವರು ಉತ್ತರಿಸ್ತಾರೆ ಅದಕ್ಕೆ. ನೋಡಿ, ಕೃಷಿಯನ್ನು ಜನರು ಅದರಲ್ಲಿ ವಿಮುಖರಾಗ್ತಾ ಇದ್ದಾರೆ ಅಂತ ಹೇಳುವಂತದ್ದು ಇಲ್ಲಿ ಪ್ರಚಲಿತವಾದಂತ ಉದ್ಯಮಾನ. ಆದ್ರೆ ನಾನು ಹೇಳ್ತಾ ಇರೋದು, ಕೃಷಿ ಯಾಕೆ ಜನರು ಅದರ ದೂರ ಸರಿತಾ ಇದ್ದಾರೆ, ಅದಕ್ಕೆ ಕಾರಣವನ್ನು ಹುಡುಕಬೇಕು ವಿನಃ ಆ ಕೃಷಿಕರನ್ನು ನಿರ್ಗತಿಕರನ್ನಾಗಿ ಮಾಡಿ ಇಲ್ಲಿರುವಂತಹ ಒಂದು ಕೃಷಿ ಸಂಸ್ಕೃತಿ ಏನಿದೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇರುವಂತಹ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯನ್ನು ಈಗ ಅದು ಹಂತ ಹಂತವಾಗಿ ಅದರ ಮೌಲ್ಯವನ್ನ ಕಳೆಕೊಳ್ತಾ ಇದೆ ಅಂತ ನಾನು ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಈ ಇಂಡಸ್ಟ್ರಿಯಲೈಸೇಷನ್ ಇಂದಾಗಿ ಹೊರಗಿನಿಂದ ತುಂಬಾ ಜನ ಬರ್ತಾರೆ. ಇಲ್ಲಿಯ ಒಂದು ಸಂಸ್ಕೃತಿಯ ಬಗ್ಗೆ ಅವರಿಗೆ ಹೆಚ್ಚು ಪರಿಕಲ್ಪನೆ ಇರುವುದಿಲ್ಲ, ಮತ್ತೆ ಅದರ ಬಗ್ಗೆ ಜಾಗೃತಿ ಇರುವುದಿಲ್ಲ. ಆದ್ರಿಂದ ಇಲ್ಲಿರುವಂತಹ ಸಂಸ್ಕೃತಿಗೆ ಮತ್ತು ಇಲ್ಲಿರುವ ಏನು ವಿಶೇಷವಾದ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ವಿಶೇಷವಾದ ಏನು ಪರಿಕಲ್ಪನೆ ಇದೆ, ಅದು ನಾಶ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಇರುವಂತಹ ಒಂದು ಸಂಸ್ಕೃತಿಯನ್ನ ನೀವು ಹೇಳಿದ್ರಿ, ಯಾಕೆ ಮೆಡ್ರಾಸ್ನಲ್ಲಿ ಅಥವಾ ಚೆನ್ನೈಯಲ್ಲಿ ಅಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಆದ್ರೆ ಇಲ್ಲಿಗೆ ಮತ್ತು ಬೇರೆ ಒಂದು ರೀಜನ್ ಅನ್ನು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಇಲ್ಲಿ ಅಂತ ನಾನು ಮೊದಲೇ ಹೇಳಿದ್ದೇನೆ, ಪಶ್ಚಿಮ ಘಟ್ಟ ತಡೀತದೆ. ಯಾವುದೇ ಒಂದು ಟಾಕ್ಸಿಕ್ ಆಸಿಡ್ ಇರ್ಬೋದು, ಇಲ್ಲಿ ಉತ್ಪಾದನೆ ಆಗುವಂತಹ ಒಂದು ಇಂಡಸ್ಟ್ರಿಗಳು ಉತ್ಪಾದನೆ ಮಾಡುವಂತಹ ಹೊರ ಸೂಸುವಂತಹ ಒಂದು ವಿಷಕಾರಕ ಅನಿಲ ಏನಿರ್ಬೋದು, ಅದನ್ನು ಇದು ನಮ್ಮ ಪಶ್ಚಿಮ ಘಟ್ಟ ತಡೀತದೆ. ಅದು ವಿಶೇಷವಾಗಿ ನಮ್ಮ ಈ ಒಂದು ರೀಜನ್ ಜನರ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆದ್ರಿಂದ ಈ JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಈ ಬಗ್ಗೆ ಒಂದು ಕ್ಯಾರಿಂಗ್ ಕೆಪಾಸಿಟಿ ಸ್ಟಡಿ ಮಾಡದೆ ಇಲ್ಲಿ ಯಾವುದೇ ಒಂದು ವಿಷಕಾರಕ ಉದ್ದಿಮೆಗಳನ್ನು ತರಬಾರದು ಎಂಬ ಬಗ್ಗೆ ಒಂದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಮೂಲೆ ಗುಂಪು ಮಾಡಿ ಈಗ ಮತ್ತೆ ಇಲ್ಲಿ ಇಂಡಸ್ಟ್ರಿಯನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ ನೆಲ, ಜಲ, ಪರ್ಯಾವರಣ, ಸಂಸ್ಕೃತಿ ಈ 4ಕ್ಕೂ ಕೂಡ ಬಹಳ ಪ್ರಮುಖವಾಗಿ ಇಂಡಸ್ಟ್ರಿಯಲೈಸೇಷನ್ ಇಂದ ಹಾನಿ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ. ಈಗ ಪ್ರಶ್ನೆ ಏನ್ ಬಂದಿದೆ, ನಮ್ಮ ಮೂಲ ಪ್ರಶ್ನೆ ನಾವು ಹೋಗ್ಬೇಕಾಗ್ತದೆ. ನೀವು ಕೃಷಿಯಿಂದ ವಿಮುಕ್ತರಾಗ್ತಾರೆ, ಹೌದು ಆಗ್ತಿದ್ದಾರೆ, ಯಾಕೆ ಅಂತ ಹೇಳುವಂತದ್ದು ಸರ್ಕಾರ ಚಿಂತನೆ ಮಾಡಬೇಕಿತ್ತು. ಈಗ ನರೇಂದ್ರ ಮೋದಿ ಅವರು ಇರ್ಬೋದು, ಮಂಗಳೂರಿನ ಸಂಸದರು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಕೈಗಾರೀಕರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೈಗಾರೀಕರಣ ಆಗಬೇಕು, ಇಲ್ಲದಿದ್ರೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ತಪ್ಪದು, ಟೋಟಲಿ ತಪ್ಪು ಕಲ್ಪನೆ. ಪ್ರತಿಯೊಂದು ಇದರಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ, ಯುರೋಪಿಯನ್ ಕಂಟ್ರೀಸ್ ಹೋಗೋದು, ಅಲ್ಲೇ ರಸ್ತೆ ನೋಡೋದು, ಅಲ್ಲೇ ಬಾರ್ ನೋಡೋದು, ಅಲ್ಲೇ ಹುಡುಗಿಯರ್ ನೋಡೋದು, ಆಮೇಲೆ ಏನು ಅಂತ ಮಾತಾಡುವಂಥದ್ದು ಬಹಳ ತಪ್ಪಿಲ್ಲಿ. ಇಲ್ಲಿ ನಮ್ಗೇನು ಇದೇ ರೀತಿ ನಾವು ಮುಂದುವರೆದ್ರೆ ಇನ್ನೊಂದು 5 ವರ್ಷದಲ್ಲಿ ಊಟಕ್ಕೆ ಏನು ಕೊಡ್ತೀರಿ ನಮ್ಗೆ? ಅವಾಗ ಯಾರು ಏನ್ ಮಾಡಬೇಕು? ಈಗ ಕೃಷಿ ಬಗ್ಗೆ ಎಲ್ಲ ವಿಮುಕ್ತರಾಗುವಂಥದ್ದು ಹೇಳುವಂಥದ್ದು ಹೌದು, ಬಹಳ ಸುಲಭ ನಾವು ಹೇಳ್ತೇವೆ. ಕಾರಣ ಏನು? ಸರ್ಕಾರ ಜವಾಬ್ದಾರಿ ಇದೆ. ಈ ಕೃಷಿ ಮತ್ತು ಕೈಗಾರಿಕೆ ಎರಡು ಕೂಡ ಸಮತೋಲನ ಇರಬೇಕು. ಕೈಗಾರಿಕೆ ಇಲ್ದಿದ್ರು ನಡೀತದೆ, ಕೃಷಿ ಇಲ್ದಿದ್ರೆ ನಡೆಯೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೃಷಿಗೆ ನಾವು ಇಂಪಾರ್ಟೆನ್ಸ್ ನಾವು ಕೊಡಬೇಕು. ನಮಗೆ ಆಹಾರ ಬದ್ಧತೆ ಎಲ್ಲಿದೆ, ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಬಹಳ ಮಾತಾಡ್ತೇವೆ. ಎಲ್ಲಿದೆ ಸ್ವಾಮಿ ನಮ್ಮ ಹತ್ರ ಫುಡ್ ಸೆಕ್ಯೂರಿಟಿ? ನಮಗೆ ದೊಡ್ಡ ಮಾತಾಡ್ತೇವೆ. ನೀರುಳ್ಳಿ ಬರೋದು ಪಾಕಿಸ್ತಾನದಿಂದ, ತೆಂಗಿನಕಾಯಿ ಬರೋದು ಶ್ರೀಲಂಕಾದಿಂದ, ಫ್ರೂಟ್ಸ್ ಬರೋದು ಅಮೆರಿಕದಿಂದ, ಚೈನಾದಿಂದ. ಇವತ್ತೆಷ್ಟು ಆಪಲ್ಗೆ ಕೆಜಿಗೆ 300 ರೂಪಾಯಿ ಇದೆ. ಒಳ್ಳೆ ಕ್ವಾಲಿಟಿ ಆಪಲ್ ಅಂತ ಹೇಳಿ ಸೀಲ್ ಹಾಕಿ ಕೊಡ್ತಾರೆ, 300 ರೂಪಾಯಿ ಇದೆ.
ಅದೇ ನಮ್ಮಲ್ಲಿ ಕಾಶ್ಮೀರದಲ್ಲಿ ಅಷ್ಟು ಚಂದ ಆ್ಯಪಲ್ ಇಲ್ವಾ? ಯಾಕೆ ಅದನ್ನು ಸಿಸ್ಟಮ್ಯಾಟಿಕ್ ಬೆಳೆಸಬಾರ್ದು? ನೀವು ಯಾಕೆ ಕೃಷಿಕರನ್ನ ನೀವು ಅವರ ವಿಮುಕ್ತರಾಗುವ ರೀತಿ ನೀವು ಯಾಕೆ ಕ್ರಿಯೇಟ್ ಮಾಡ್ತೀರಿ? ನಮ್ಮ ಇದು ಕರ್ನಾಟಕ ಕರಾವಳಿ, ಮುಖ್ಯವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮಲ್ಲಿ ಇರ್ತಕ್ಕಂಥ ನಗರೀಕರಣವೇ ಕೃಷಿಯನ್ನ ಕಡೆಗಣಿಸಿ ಜನರು ನಗರಕ್ಕೆ ವಲಸೆ ಹೋಗುವಂತಹ ಪ್ರವೃತ್ತಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದೆ ಅಂತ ಒಪ್ಕೊಳ್ತೀರಾ? ಇಲ್ಲ, ಒಪ್ಪೋದಿಲ್ಲ. ನೀವು ಅಲ್ಲಿ ಹೌದು, ಖಂಡಿತ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಕೃಷಿಕರಿಗೆ ಕೊಡುವಂತ ಇಂಪಾರ್ಟೆನ್ಸ್ ಕೊಟ್ರೆ ಆಗ ಅವರು ಅಲ್ಲೇ ಉಳಿತಾರೆ. ಎಸ್, ಅಲ್ಲ, ಇಲ್ಲಿ ನಾನು ನಗರೀಕರಣದ ಬಗ್ಗೆ ಯಾಕೆ ಹೇಳಿದ್ದೇನೆ ಅಂದ್ರೆ, ಇವತ್ತು ಸ್ಮಾರ್ಟ್ ಸಿಟಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಸ್ಮಾರ್ಟ್ ಸಿಟಿಯನ್ನು ಕ್ರಿಯೇಟ್ ಮಾಡ್ತೇವೆ ಅಂದರೆ ಒಂದಷ್ಟು 100 ಸ್ಮಾರ್ಟ್ ಸಿಟಿಗಳು. ಸ್ಮಾರ್ಟ್ ಸಿಟಿಗಳಂದರೆ ಏನು? ಅಲ್ಲಿ ಆ ಭಾಗವನ್ನು ಅಭಿವೃದ್ಧಿ ಮಾಡೋದು ಅಂದರೆ ಇದೇ ಕೈಗಾರಿಕೆಗಳು, ಇದೇ ITBT, ಈ ರೀತಿಯ ಒಂದು ಆಧುನಿಕ ಜೀವನ ಪದ್ಧತಿ ಇದೆಲ್ಲ ಬಂದರೆ ಮಾತ್ರ ಅದೊಂದು ಸ್ಮಾರ್ಟ್ ಸಿಟಿ ಆಗತ್ತೆ ಅನ್ನುವಂಥದ್ದು. ಈ ಕಲ್ಪನೆಯಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕೃಷಿ ಸಂಸ್ಕೃತಿ ಅಥವಾ ಗ್ರಾಮೀಣ ಭಾಗದ ಜನಜೀವನ ಅಳಿದು ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಖಂಡಿತ ಇದೆ. ಈಗ ನೋಡಿ, ಯಾವುದು ನಿಮ್ಮ ಸಿಟಿ ಡೆವಲಪ್ಮೆಂಟ್ ಮಾಡುವಂಥದ್ದು, ಮಾಡರ್ನ್ ಸಿಟಿ ಮಾಡುವಂಥದ್ದು ಎಲ್ಲ ಅಫ್ಕೋರ್ಸ್ ಭಾಳ ಚೆನ್ನಾಗಿರ್ತದೆ. ನಿಮ್ಗೆ ಅದ್ರ ಜೊತೆ ನಿಮ್ಗೆ ಏನಾದ್ರು ಕೆಲಸ ಇರಬೇಕು. ಈಗ ನನಗೆ ಇಂಡಸ್ಟ್ರಿ ಇದೆ, ಆ್ಯಕ್ಚುಲಿ ನನಗೆ ಏನೋ ಸ್ವಲ್ಪ ಅದು ಇದು ತೋಟಗಿಡ ಇರೋದ್ರಿಂದ ನಾನು ಏನು ಇಲ್ದಿದ್ರೆ ಬರೀ ಇಂಡಸ್ಟ್ರಿ ಅಂತ ಹೇಳಿದ್ರೆ, ಎಲ್ಲರೂ ಇಂಡಸ್ಟ್ರಿ ಅಂತ ಹೇಳಿದ್ರೆ, ಎಲ್ಲರೂ ವೈಟ್ ಕಾಲರ್ ಜಾಬ್ ಅಂತ ಹೇಳಿದ್ರೆ, ನೀವು ಕೃಷಿಗೆ ನಾಳೆ ಏನು ಮಾಡ್ತೀರಿ? ನಮ್ಮ ಭಾರತ ದೇಶ ಬೇರೆ ದೇಶದ ಭಿಕ್ಷೆ ಬೇಡಬೇಕಾಗ್ತದೆ. ಹೊಟ್ಟೆಗೆ ಏನು ಮಾಡ್ತೀರಿ? ಅವಾಗ ನಮ್ಮ ದೇಶ ಭಿಕ್ಷೆ ಬೇಡಬೇಕಾಗ್ತದೆ. ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಾಗ ನಮಗೆ ಮತ್ತೆ ಯಾವ್ದು ಬೇಡ ಸ್ವಾಮಿ, ಒಂದು ಊಟ ಕೊಡಿ ಅಂತೇಳಿ. ಊಟ ಬೆಳಿಗ್ಗೆ ನಾವು ಟಿಫಿನ್ ಮಾಡಿದ್ರೆ ಮಧ್ಯಾಹ್ನ ಹಸಿವಾಗ್ತದೆ, ಮಧ್ಯಾಹ್ನ ಊಟ ಮಾಡಿ. ಮಂಗಳೂರಿನಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡುವುದರ ಬದಲಿಗೆ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಯಾವತ್ತೂ ಹೇಳ್ತಾ ಇದ್ದೇನೆ ನಾನು, ಸ್ಪೆಷಲ್ ಅಗ್ರಿಕಲ್ಚರ್ ನೀವು ಎಕನಾಮಿಕ್ ಝೋನ್ ಮಾಡಿ, ಜೊತೆಲಿ ಅಗ್ರಿಕಲ್ಚರ್ ಝೋನ್ ಮಾಡಿ. ಆದ್ರೆ ನಮ್ಮಲ್ಲಿ ಪ್ರಶ್ನೆ ಏನು, ಇರ್ತಕ್ಕಂಥ ಅಗ್ರಿಕಲ್ಚರ್ ಝೋನ್ ನೀವು ಹಾಳು ಮಾಡಿ ಇಂಡಸ್ಟ್ರಿ ಕೊಡಬೇಡಿ. MRP ಅಲ್ಲಿ ಮಾಡ್ಬೋದಾಗಿತ್ತು, ದೂರ ಮಾಡ್ಬೋದಾಗಿತ್ತು, UPC ಅಲ್ಲಿ ಮಾಡ್ಬೋದಾಗಿತ್ತು, ಬೇರೆ ಕಡೆ ಮಾಡ್ಬೋದಾಗಿತ್ತು. ಬೇರೆ ಕಡೆ ಅಂತ ಹೇಳಿದ್ರೆ ನಮ್ಗೆ ಬೇಡ ಶನಿ ಇನ್ನೊಂದು ಕಡೆ ಹೋಗ್ಲಿ ಅಂತ ಅಲ್ಲ. ನಮ್ಮಲ್ಲಿ ವಿದ್ಯುತ್ ಉತ್ಪಾದನೆ ಘಟಕ ಇತ್ತು. ಜೋಗದಲ್ಲಿ ತುಳುನಾಡಿಗೆ ಮಾಡಿದಂತ 110 ವರ್ಷದ ವಿದ್ಯುತ್ ಘಟಕ ಇತ್ತು. ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕರೆಕ್ಟ್ ಇರೋ ಸಂದರ್ಭದಲ್ಲಿ ಇದನ್ನೆಲ್ಲೋ ಬೇರೆ ಕೊಟ್ಟು ಇಲ್ಲಿ ಯಾವುದೋ ದರಿದ್ರ ತಂದು ಹಾಕಿ ಕೃಷಿಗೆ ಮತ್ತು ಮೀನುಗಾರಿಕೆಗೆ ಮಾರಕ್ಕಾಗೋ ತಂದು ಹಾಕಿದ್ರಲ್ಲ, ಯಾರು ನಿಮ್ಮನ್ನು ಹೇಳೋರು ಕೇಳೋ ಇಲ್ವಾ? ಅದು ಪ್ರಶ್ನೆ ಇಲ್ಲಿ. ನಮ್ಮಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿ, ನಮ್ಮಲ್ಲಿ ಇರ್ತಕ್ಕಂಥ ಕುಚ್ಚಿಗೆ, ನಮ್ಮಲ್ಲಿ ಇರ್ತಕ್ಕಂಥ ಅಡಿಕೆ, ನಮ್ಮಲ್ಲಿ ಇರ್ತಕ್ಕಂಥ ತೆಂಗು, ಅದೇ ರೀತಿ ನಮ್ಮಲ್ಲಿ ನೀವು ಬಹಳ ನಿಮ್ಗೆ ಇನ್ನೊಂದು ಥರದ ಹೇಳ್ತೇನೆ ನನ್ನ ಗಮನಕ್ಕೆ, ನಮ್ಮಲ್ಲಿ ಇರ್ತಕ್ಕಂಥ ತರಕಾರಿ ಏನಿದೆ ಅದು ಕರ್ನಾಟಕದಲ್ಲಿ ಬೇರೆ ಭಾಗದಲ್ಲಿ ಸಿಗುದಿಲ್ಲ. ಇವತ್ತು ಅದು 10-25 ವರ್ಷದಿಂದ ಅದು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ನಾವು ತೆಕ್ಕರ್ಮ ಅಂತ ಹೇಳ್ತೇವೆ. ತೆಕ್ಕರ್ಮ ಅಂತ ಹೇಳಿದ್ರೆ ಇವತ್ತು ಕೂಡ ನಾವು ಚಿಕ್ಕಂದಲ್ಲಿ ತಿಂದವ್ರು ತೆಕ್ಕರ್ಮ ಅಂತ ಹೇಳ್ತಂಗೆ ಇವತ್ತು ಬಾಯಲ್ಲಿ ನೀರು ಬರ್ತದೆ. ಎಲ್ಲಿದೆ ಇವತ್ತದು? ನೀವು ಅದನ್ನೇ ಸೌತೆಕಾಯಿ, ಮುಳ್ಳು ಸೌತೆ ಎಲ್ಲಿಂದ ತರ್ತೀರಿ? ಅದೇ ನಮ್ಮಲ್ಲಿ ಇದಿತ್ತೆ, ಏನ್ ಹೇಳ್ತೀರಿ, ಪದಾರ್ಥ ಹಾಕೋದು ಮರ್ತ ಕರಿಮೆಣಸಲ್ಲ, ಅಲ್ಲಿ ಕರಿಮೆಣಸು ಕೂಡ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ. ಅದು ಕೂಡ ಅಷ್ಟು ವಿಶೇಷವಾದಂಥದ್ದು. ಪ್ರತಿ ಒಂದು ತರಕಾರಿ ಸಂಬಂಧಪಟ್ಟ ನಮ್ಮಲ್ಲಿ ಇಲ್ಲಿ ಬೆಳೆಯುವಂಥದ್ದು ಅಷ್ಟು ವಿಶೇಷವಾದಂಥ, ಅಷ್ಟು ಸಾವಯವ ಕೃಷಿಯಲ್ಲಿ ಮಾಡಿದಂಥದ್ದು. ನಾವು ದನಗಳನ್ನು ಸಾಕಿ ಕೃಷಿಯನ್ನ ಮಾಡುವ ಸಂದರ್ಭದಲ್ಲಿ ಬೇಕಾದಂಥ ಗೊಬ್ಬರವನ್ನು ನಾವು ತಯಾರು ಮಾಡಿದ್ದು. ಅಲ್ಲ, ನಿಮ್ಮನ್ನು ಹೇಳ್ತಾರೆ ಇವರು 18ನೇ ಶತಮಾನಕ್ಕೆ ಮತ್ತೆ ಎಳಿತಾ ಇದ್ದಾರೆ. ಮುಂದೆ ಹೋಗ್ತಾ ಇರತಕ್ಕಂತ ಒಂದು ಪೀಳಿಗೆಯನ್ನ ಹಿಂದೆ ಅವರನ್ನ ಮೂರ್ಖ ಅಂತ ಒಂದೇ ಮಾತನ್ನ ಹೇಳಿ. ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.